ದಕ್ಷಿಣ ಕನ್ನಡ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ನಗರದ ಸೇವಾ ಭಾರತಿ ವತಿಯಿಂದ ಕಾನೂನುಬದ್ಧ ಪೋಷಕತ್ವ ಪ್ರಮಾಣ ಪತ್ರ ಹಾಗೂ ಯುಡಿಐ ಕಾರ್ಡ್ ವಿತರಣಾ ಸಮಾರಂಭ ಮಂಗಳೂರಿನ ಚೇತನ ವಿಶೇಷ ಮಕ್ಕಳ ಶಾಲೆಯಲ್ಲಿ ಜರುಗಿತು. ಮಂಗಳೂರಿನ ವಿಟಿ ರೋಡ್ ಸಮೀಪವಿರುವ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ಕಾನೂನುಬದ್ಧ ಪೋಷಕತ್ವ ಪ್ರಮಾಣ ಪತ್ರ ವಿತರಣೆ ಹಾಗೂ ಯುಡಿಐ ಕಾರ್ಡ್ ವಿತರಣೆ ಸಮಾರಂಭ ನಡೆಯಿತು. ಗಿಡಕ್ಕೆ ನೀರೆರೆಯುವ ಮೂಲಕ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, 18 ವರ್ಷ ಮೇಲ್ಪಟ್ಟ ವಿಶೇಷ ಚೇತನರ ಕಾನೂನುಬದ್ಧ ಹಕ್ಕುಗಳನ್ನು ರಕ್ಷಿಸುವ ದೃಷ್ಟಿಯಿಂದ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಜೊತೆಗೆ ಮುಖ್ಯ ವಾಹಿನಿಯಲ್ಲಿ ವಿಶೇಷ ಚೇತನರ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸಲು ಕೂಡ ಇದು ನೆರವಾಗಲಿದೆ ಎಂದು ತಿಳಿಸಿದರು. ನಾವು ಆದಷ್ಟು ಜನರಿಗೆ ತಿಳಿಯುವ ಹಾಗೆ ಮಾಡಬೇಕು. ಮತ್ತೆ ಈ ಸರ್ಟಿಫಿಕೇಟ್ ಕೊಟ್ಟಿರೋದು ಬರೀ 8 ಜನ ಅಷ್ಟೇ ಅಲ್ಲ, ಇನ್ನು ಸುಮಾರು ಜನ ಇದ್ದಾರೆ. ನನಗೆ ಆ ಮೀಟಿಂಗ್ ಅಲ್ಲಿ ಇಲ್ಲಿವೆಲ್ಲ ಪೇರೆಂಟ್ಸ್ ಅದೇ ಹೇಳಿದ್ರು. ಸೊ ಸುಮಾರು ಜನ ಇದ್ದಾರೆ, ಅವರೆಲ್ಲರೂ ಸಹ ಪ್ರೋತ್ಸಾಹಿಸಬೇಕಾಗಿದೆ. ಇಲ್ಲಿರೋ ಮಕ್ಕಳ ಪೋಷಕರು ನಾವು ತಗೊಳ್ಬೇಕಾಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಐಡೆಂಟಿಫೈ ಮಾಡ್ಕೊಂಡು. ನರಸಿಂಹರಾಜು ಅವರು ಸೇವಾ ಭಾರತಿ ಅಂಗಸಂಸ್ಥೆ ಚೇತನ ಬಾಲ ವಿಕಾಸ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ಅದಮ್ಯ ಚೇತನ, ದಿವ್ಯಾಂಗರ ಹಗಲು ಪಾಲನಾ ಕೇಂದ್ರ, ಮನೋಚೇತನ, ವಿದ್ಯಾಚೇತನ, ವಿಶೇಷ ಮಕ್ಕಳ ಶಾಲೆ ಮುಂತಾದವುಗಳನ್ನು ಮತ್ತು ಇತರ ಸೇವಾ ಚಟುವಟಿಕೆಗಳಾದ ರಕ್ತದಾನ ಶಿಬಿರ, ಅನಂತ ಸೌಖ್ಯದ ಅಡಿಯಲ್ಲಿ ವೈದ್ಯಕೀಯ ತಪಾಸಣೆ ಶಿಬಿರ, ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಮುಂತಾದವುಗಳನ್ನು ನಡೆಸಿಕೊಂಡು ಬರುತ್ತಿದೆ. ಹಾಗೂ ಕಳೆದ 18 ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಬಂಡವಾಳ, ಗುರುಪುರ, ಬಿಸಿ ರೋಡ್, ಪುತ್ತೂರುಗಳಲ್ಲಿ ಮೊಬೈಲ್ ಫಿಸಿಯೋಥೆರಪಿ ಕೊಟ್ಟು ಸೇವೆಯನ್ನು ನಡೆಸಿಕೊಂಡು ಬಂದಿದೆ. ಸರ್ಕಾರಿ ಯೋಜನೆ ಎಂಡೋ ಸಂಸ್ಥರ ಹಗಲು ಪಾಲನಾ ಕೇಂದ್ರವನ್ನು ಕೊಯ್ಲಾ ಮತ್ತು ಕೊಕ್ಕಡದಲ್ಲಿ ನಿರ್ವಹಿಸುವ ಅವಕಾಶವನ್ನು ಕರ್ನಾಟಕ ಸರ್ಕಾರವು ಸೇವಾ ಭಾರತಿಗೆ ಕೊಟ್ಟಿರುವುದಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ವೇಳೆ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಯಮುನಾ ಡಿ, ಸೇವಾ ಭಾರತಿ ಅಧ್ಯಕ್ಷೆ ಸುಮತಿ ಶೆಣೈ, ಜಿಲ್ಲಾ ಅಂಗವಿಕಲರ ಸಮಿತಿ ಸದಸ್ಯ ಗುಣಪಾಲ, ಸೇವಾ ಭಾರತಿಯ ವಿನೋದ್ ಶೆಣೈ, ಪುಷ್ಪಲತಾ, ಡಾಕ್ಟರ್ ಮುರಳೀಧರ ನಾಯಕ್, ಸೇವಾ ಭಾರತಿ ಕಾರ್ಯದರ್ಶಿ ನಾಗರಾಜ ಭಟ್, ವಿಶ್ವಸ್ತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.